पूजां समर्पयामि सर्वोत्पन्नामि योगाभ्यामि करोतयामि शुद्धोत्तानं समर्पयामि सत्यपूजये नमः लाटं पूजयामि सत्यग्रहरूपिणे नमः शिरं पूजयामि लक्ष्मी सत्यनारायण स्वामिने नमः सर्व अंगपूजां समर्पयामि सत्यदेवाय नमः तुलसीपत्रं समर्पयामि पद्मनाभाय नमः दामोदराय नमः सूर्याय नमः सोमाय नमः अंगारकाय नमः बुधाय नमः बृहस्पतये नमः शुक्राय नमः शनैश्चराय नमः राहवे नमः केतवे नमः इंद्राय नमः अग्ने नमः यमाय नमः निरदये नमः वरुणाय नमः वायवे नमः सोमाय नमः ईशानाय नमः मेषाय नमः वृषभाय नमः मिथुनाय नमः कर्काटकाय नमः सिंहाय नमः कन्याय नमः तुलाय नमः वृश्चिकाय नमः धनुषे नमः मकराय नमः कुंभाय नमः मीनाय नमः ओम ब्राह्मणे नमः माहेश्वर्ये नमः ओम आर्ये नमः वैष्णव्ये नमः इंद्राण्ये नमः वाराह्ये नमः नारसिंहे नमः मत्स्याय नमः कूर्माय नमः ओम सत्यज्येष्ठाय नमः ओम सत्यज्येष्ठाय नमः ओम सत्यविक्रमणे नमः ओम सत्यधन्विने नमः ओम सत्यमेधाय नमः ओम सत्याधीशाय नमः ओम सत्यक्रमणे नमः ओम सत्यकलाय नमः ओम सत्यवत्सराय नमः ओम सत्यवसवे नमः ओम सत्यमोघाय नमः
ಅಂಚ ಭಗವಂತನ ವಿಶೇಷವಾದಂಚಿನ ಅನುಗ್ರಹದ ಒಂದು ಜನ್ಮ ಮನುಷ್ಯ ಜನ್ಮ. ದಾಸರೊಟ್ಟಿಗೆ ನಡುವೆ ವಿಚಾರಗಳು ತಿರುಪಾದ ಕೊಡ್ತೇವೆ. ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಈ ಶರೀರ ದೇವರು ನಂಗೆ ದಾಯ ಕೊಡ್ತೇವೆ. ಸಾಧನೆ ಮಲ್ಪೆರ ಕೊಟ್ಟ ಶರೀರವೇ ವಾ ಸಾಧನೆ. ನಮ್ಮ ಮಾತೆಲ್ಲ ಯೋಚನೆ ಮಲ್ಪ ದುಡ್ಡು ಬದುಕು ಆಸ್ತಿ ಸಂಪಾದನೆಯ ಸಾಧನೆ ಜೀವನದ ಶ್ರೇಷ್ಠ ಗುರಿಯಾದುಕೊಂಡು ನಮ್ಮ ಯೋಚನೆ ಮಲ್ಪ ಅವತ್ತು ಭಗವಂತನ ಸೇವೆ ಪಡ್ಪುಣವೇ ನಮ್ಮ ಜೀವನದ ಶ್ರೇಷ್ಠ ಸಾಧನೆ. ಭಗವಂತನ ವಿಶೇಷವಾದಂಚಿನ ಆರಾಧನೆದಾದಂಡ ಅದನ್ನ ಧರ್ಮದ ಆಚರಣೆದಾದಂಡ ನಮ್ಮ ಜೀವನದ ಶ್ರೇಷ್ಠ ಸಾಧನೆ ಆದುಕೊಡು. ನಮ್ಮ ಕಡೆ ದಾಸರ ವಿಚಾರವನ್ನು ಕೊಡ್ತಾರೆ. ನಮ್ಮ ಜೀವನ ವ್ಯರ್ಥ ಅವರ ಬಲ್ಲಿ ಇನ್ನು ತೆರಿಪಾದು ಕೊಡ್ತಾರೆ. ಎಂಚ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅರ್ತಿಯಿಂದ ಹರಿಯ ಸ್ಮರಣೆ ಮಾಡದವನ ಜನ್ಮ. ಮನುಷ್ಯ ಜನ್ಮ ಆಗಿ ಬತ್ತಿದಾಯಿ ಬುಕ್ಕ ಮನುಷ್ಯ ಜನ್ಮೋಡು ನಮ್ಮ ಚೂರಾಂಗಲ ಭಗವಂತನ ಸೇವೆ ಮಲ್ತಿಜಿಂದಾಂಡ ಅರ್ತಿಯಿಂದ ಹರಿಯ ಸ್ಮರಣೆ ಮಾಡದವನ ಜನ್ಮ. ಪ್ರೀತಿಡು ಭಗವಂತನ ಸೇವೆಯನ್ನು ಒಂದಾಂಡ ಮಲ್ತಿಜಿಂದಾಂಡ ನಮ್ಮ ಜನ್ಮ ವ್ಯರ್ಥ ಅವರ ಸಾಧ್ಯ. ಸುಮಾರು ರೀತಿಯಾಗಿ ದಾಸರು ನಂಗೆ ತೆರಿಪಾದ ಕೊಡ್ಕೊಂಡ ವಿಚಾರ ದೇವರನ್ನ ಸೇವೆ ಮಲ್ಪಲೆ ದೇವರನ್ನ ನಾಮಸ್ಮರಣೆ ಮಲ್ಪಲೆ ಎಂದು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು. ನರ ಜನ್ಮ ಅಂತ ಕೊಡ್ತೇವೆ ದೇವರು ದಯವಿಟ್ಟು ಈ ಒಂದು ಶರೀರ ಪೂರ್ಣವಾದ ಭಗವಂತನ ಆರಾಧನೆ ಮಲ್ಪಂದ್ರೆ ವ್ಯವಸ್ಥೆ ನಂಗೊಂಡು ಪರಿಪೂರ್ಣವಾದ ಪ್ರತಿ ಒಂದು ಅಂಗೊಳ್ಳ ಭಗವಂತನು ತೂಪುಣಂಚಿನ ಅತನ ಭಗವಂತನ ಆರಾಧನೆ ಮಲ್ಪಂಚಿನ ಅವಕಾಶ ಮಾಡುವುದು ಈ ಶರೀರಕ್ಕೆ ಮಾತ್ರ. ಪ್ರಭಾ ಪ್ರಾಣಿಗಳಿಲ್ಲ ಧರ್ಮದಾಚರಣೆ ಮಲ್ಪನೆಯಲ್ಲಿ ಏನೆಲ್ಲ ವಿಚಾರ ಕೊಡ್ತಿದ್ದೇವೆ. ಪ್ರಾಣಿಗಳಿಗೆ ಧರ್ಮದಾಚರಣೆಯ ವ್ಯವಸ್ಥೆ ಇದೆ, ಮನುಷ್ಯರಿಗೆ ಮಾತ್ರ ಧರ್ಮದಾಚರಣೆ. ಧರ್ಮ ಬಂದ ದಾದಾರು ಈ ಸಣ್ಣ ವಿಚಾರ ಪಡ್ಕೊಂಡ ದೇವರ ಮೆಚ್ಚಿನ ಕೆಲಸ ಹೋಗ್ಕೂರುಂಡ ಧರ್ಮ, ದೇವರ ಮೆಚ್ಚನ್ನ ಕೆಲಸ ಹೋಗ್ಕೂರುಂಡ ಅಧರ್ಮ. ಭಗವಂತನ ಮಕ್ಕಳು ದೇವರನ ಸೇವೆನೆ ಪರಮ ಸಾಧನೆ. ಅವರು ಭಗವಂತನ ಈ ರೀತಿಯ ವ್ಯವಸ್ಥೆಯನ್ನು ಕೊಡ್ತೆ, ಶರೀರವನ್ನು ಪರಿಪೂರ್ಣವಾದ ನಮ್ಗೆ ಕೊಡ್ತೆ. ಆ ಶರೀರಡು ಭಗವಂತನ ನಮ್ಮ ಸೇವೆ ಮಲ್ಪುಡು ಏಕ ಮಲ್ಪುವ ಅದು ನೀವು ವಿಚಾರ ಮಲ್ಕೊಂಡು ಹೋಗಿ. ನಂಗೆ ದೇವರು ಶರೀರ ಕೊಡ್ತಾರೆ, ಪ್ರತಿಯೊಂದು ಅಂಗುಲನ ಕೊಡ್ತಾರೆ, ಪ್ರತಿಯೊಂದು ಅಂಗುಲ ದೇವರನ್ನ ಸೇವೆ ಮಲ್ಪನ ಅವಕಾಶ ಉಂಟು. ನಮ್ಮ ಏಕ ಮಲ್ಪುವ ಕಣ್ಣಲ್ಲಿ ಕೃಷ್ಣಾಕೃತಿ ನೋಡದೆ ಅನ್ಯ ವಿಚಾರವ ನೋಡಿದ ತಪ್ಪು. ದೇವರು ನಂಗೆ ಭಾರಿ ಕಣ್ಣನ್ನು ಕೊಡ್ತೇವೆ. ಆ ಕಣ್ಣನ್ನು ಸಾಧನೆ ಮಾಡ್ಕೊಡು. ನಮ್ಮ ದೇವರನ್ನು ತೂವರಿಗೆ ದೇವರನ್ನು ತೂವರ ನಮಕ್ ಪುರುಸೋತೆ ಆಪುಜಿ ನಮ್ಮ ಮನ್ಪುಣಿ ಎಂಕ್ ದೇವರ ನಡೆಗೆ ಪೋದು ಕುಳ್ಳೆರ ಆಪುಜಿ ಇದು ಕಣ್ಣಡು ದೇವರನ್ನು ತೂಪುನ್ನೆ ಅನ್ಯ ವಿಚಾರವೇ ಬತ್ಲ ತೂಪ ನಮ್ಮ ಮಾತೆಲ್ಲ ಬಿಟ್ಟು ಒಳಗಾದೇವಲ್ಲ ಏರ್ಲ ಪಿಗೆ ಇದ್ದಿ ನಮ್ಮ ಮಾತೆಲ್ಲ ದೇವರ ವಿಚಾರ ಯಾವ ರೀತಿಯಾದ ದೂಷಣೆ ಮಲ್ಪವನ್ನು ನಮ್ಮ ತೆರೆಯೋಣಾದ ಪಡ್ಕೊಂಡು ಕನ್ನಡು ಭಗವಂತನ ಸೇವಿನ ತೂವೆರ ನನಗೆ ಜಾಸ್ತಿ ಗೊತ್ತು. ಆ ಪುಣ್ಯ ಇದ್ದಿ ಯಾವ ತೋರು ಬೇಕ ಹೂವೇ ವಿಚಾರನ ತೂವೆರ ಕುಲ್ಯ ಅಂದಲ್ಲ ಮಾತಾ ಟಿವಿ ದೇವರು ಕುಲ್ಯ ಅನ್ನ ನಮ್ಮ ಏತ್ತು ಗೊತ್ತುಲ ಕೊಡುವ ಏರೆಗಳು ಉದಾಸನ ಅಪಡಿ ಕಣ್ಣಿಗೆ ಬಟ್ಟುನ್ನೆ ಐಟ್ಲ ವಿಶೇಷವಾದ ಇತ್ತೆ ನಮ್ಮ ಸುಮಾರು ಗೆದ್ದಲು ದುಂಬುಡುಲ ಸುಮಾರು ಹಾಳಾದಬೋದ ಇಂಚ ಮೊಬೈಲ್ ಒತ್ತೇರಕೊಳ್ಳುಂಡ ಏತ್ತು ಗೊತ್ತುಲ ನಮ್ಮ ಗೊತ್ತು ಏತ್ತು ಗೊತ್ತುಲ ಮೊಬೈಲ್ ತೂಪ ಅಪಗ ನಂಗೆ ಉದಾಸೀನ ಆಪುಜಿ ಅಪಗ ಬಟ್ಟುನ್ನೆ ಅಪಗ ಕಣ್ಣಿಗೆ ದಾಲ ಆಪು ದೇವರ ನಲ್ಪಕೊಳ್ಳುಂಡಾಗ ನಂಗೆ ಕಣ್ಣು ತೂಕೇರ ಶುರು ಆಪು. ಇಂಚ ಕನ್ನಡ ಭಗವಂತನ ಸೇವೆಯನ್ನು ನಮ್ಮ ಪೂರ ಕಡಿಮೆ ಮಲ್ತೋಲ್ಲ. ಈ ಕಣ್ಣು ಪರಿಪೂರ್ಣವಾಗಿ ಕೆಲಸ ಮಲ್ಪಡುಂದಾಂಡ ಕಾರಣ ಏರಿಕೆಂಡ ದೇವರೇ ನಮ್ಮ ದಾವನ ಸಾಧ್ಯನೇ ಇದ್ದಿ ಯಾನು ಗೋಡಾಪನ ವಿಚಾರದ ತೂವಡು ಉಂದಾಂಡ ಆ ವಿಚಾರ ಇಂಚಾನೆ ನಂಗೆ ತೆರೆಯೋಡು ಉಂದಾಂಡ ಆ ರೀತಿಯಾದ ವ್ಯವಸ್ಥೆ ಮಲ್ತು ಕೊಡ್ನಾಯ ಏರಿಕೆಂಡ ಭಗವಂತೆ ಅಂತ್ಯಾದ ಭಗವಂತನ ಸೇವೆ 5 ನಿಮಿಷ ನಂಗೆ ಈ ಕನ್ನಡ ತೂಪುಣ ತಾಳ್ಮೆ ನಮ್ಮಡ ಇದ್ದಿ ಕೆಬಿಟಾಂಡ ದೇವರನ್ನ ಸೇವೆ ಮಲ್ಪುಗನಕೆಂಡ ಉಲ್ಲ ನಂಗೆ ಪುರುಸೋತೆ ಇದ್ದಿ ಕಿವಿಯಲ್ಲಿ ನಿನ್ನ ಕಥಾಮೃತ ಶ್ರವಣ ಮಾಡದೆ ಅನ್ಯ ವಾರ್ತೆಯ ಮಂಡಿಸಿದ ಕಿವಿ ತಪ್ಪು. ದಾಸರು ಸ್ಪಷ್ಟವಾಗಿ ಬರ್ತಾರೆ ನಮ್ಮ ದಾಸರ ತಪ್ಪು ಮಾಡ್ಕೋ ಅಂದು ದೇವರನ್ನ ಕಥೆನ ಕೇಳಿದ್ರೆ ನಂಗೆ ಪುರುಸೋತೆ ಇಬ್ಬುದಿ ದೇವರನ್ನ ಕಥೆನ ಕೇಳಿದ್ರೆ ನಂಗೆ ಕೆಬಿಟ್ಟು ತಾಳ್ಮೆನೆ ಬರ್ಬುದಿ ದೇವರನ್ನ ಭಜನೆ ಕೇಳಿನಂತಿನ ತಾಳ್ಮೆ ನಮ್ಮ ಮಡಕೆ ಬಿಟ್ಟೆ ಇದ್ದಿ ಬಿಟ್ಟು ಇಲ್ಲ ನಮ್ಮ ಏತು ಬುಡ್ಕಲ ಕೇಳಿದ್ರೆ ತಯಾರು ಏರ್ನಾಳ ದೂರ ಇಟ್ಟು ನಾನು ಒಂದು 10 ಸತ್ತಲ ಇದಕ್ಕೆ ಖುಷಿ ಆಗ್ತದೆ ನಮ್ಮ
ದೇವರನ್ನ ನಾಮಸ್ಮರಣೆ ಕೇಳ್ಕೊಂಡು ಆಯ್ತು ಪುರುಸೋತ ಆಪಿಡಿ ದೇವರನ್ನ ಕಥೆನ ಕೇಳ್ಕೊಂಡು ಹಾಕ್ಯಂಡು ಆಯ್ತು ಪುರುಸೋತ ಆಪಿಡಿ ಅಥವಾ ದೇವರನ್ನ ಭಜನೆ ಕೇಳ್ಕೊಂಡು ಹಾಕ್ಯಂಡ ಪುರುಸೋತ ಆಪಿಡಿ ನಮ್ಮ ಮಾತೆಲ್ಲದಟ್ಟು ಒಳಗಾದೆ ಉಳ್ಳದು ಅದಲ್ಲ ದೇವರನ್ನ ಭಜನೆ ಓಲಾಂಡ ಪಾಠ ಸೇರ್ಕೊಂಡು ಒಂಜಿ ಭಜನೆ ನನಗೆ ಯಾವ ಬೇಟೆ ಮಾಡಲಿ ಬಂತ ದೇವರನ್ನ ನಾಮಸ್ಮರಣೆ ಕಿವಿಟಿಕೆಯನ್ನು ಅವಕಾಶ ಇಟ್ಟುಂಟಲಾಯ್ತು ನಮ್ಮ ದೂರ ಆಗೋದು ಬರ್ಪ ಇಂಚ ಕೆಬಿಟ್ಟು ನಮ್ಮ ಸುಮಾರು ರೀತಿಯ ತಪ್ಪುಳಿನ ಮಲ್ಕೊಂಡು ಬರ್ಪ ಬಾಯಿಗೆ ದೇವರನ್ನ ನಾಮಸ್ಮರಣೆ ಮಲ್ಪರೆ ಎತ್ತುಕೊಳ್ಳಲು ಅವಕಾಶ ಕೊಡಿ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ನಾಲಿಗೆ ಪೊರುಳುಡು ನಂಗೆ ಕೊರಿಯರನ್ನಾಡ ನಮ್ಮ ಪರಿಪೂರ್ಣವಾದ ಉಚ್ಚಾರ ಮಾಡ್ಕೊಳತ್ತಿನ ಅವಕಾಶ ನಂಗೆ ಸಿಕ್ಕಿದ್ರನ್ನಾಡ ಭಗವಂತನೇ ಮಲ್ಪುನಿ ಆ ಭಗವಂತನ ನಾಮಸ್ಮರಣೆ ನಮ್ಮ ಬಾಯಲ್ಲಿ ಎತ್ತು ಮಲ್ಪುವ ಭಜನೆ ಮಲ್ತದ ಜೀವನಗಳು ಸುಮಾರು ರೀತಿಯ ಕಷ್ಟದ ಪರಿಹಾರದ ಸಾಧಿಸಿಕೊಂಡು ನಂಗೆ ಜ್ಞಾನ ನಂಗೆ ಪೂರ ತೆರಿಪಾದರೆ ಭಜನೆ ಮಲ್ಪರ ನಂಗೆ ಪುರ ತೋರಿದ್ದು ಒಂಜಿ ಭಜನೆ ಮಲ್ಪನಗರೆ ಯಾವುದು ತೋರಿದ್ದು ಎರಡನ್ನ ನೆರ್ಪುಣು ನಾಡಿ ಎಷ್ಟು ಕೊಟ್ಟು ನೆರಡ್ತಾ ಯಾರು ಅಪಗ ಬಾಯಿ ಬಚ್ಚುಮ್ಮೆ ಜಪಕ ಬಾಯಿ ಉದಾತಿನ ಆ ಪುಣ್ಯೈತಿ ಭಜನೆಗೆ ಏತು ಮಹತ್ವ ಉಂಟು ನಮ್ಮ ತಿಳಿಯೋದು ಗಾಯ ಕೇಳ ನಮ್ಮ ಮುಲ್ಪ ಮಾತೆಲ್ಲ ಸೇರ್ದ ದೇವರನ್ನ ಪೂಜೆ ಮಲ್ಪುಗ ಅಂದು ಕಥೆಯನ್ನು ಕೇಳ್ಬಾ ಕಥೆಯಲ್ಲಿ ಕೇಳಿದ್ರೆ ನಮ್ಮ ಮಾತೆಗೆ ನಮ್ಮ ಕೋಪ ಪ್ರತಿ ವರ್ಷ ತೀರ ಕಥೆ ಕೇಳಿ ತೀರ ನಮ್ಮ ಕೋಪ ಆ ತಾಂಡ ನಮ್ಮ ಪ್ರಯೋಜನ ಬರ್ಪುಜಿ ದಾದಾಳ ಚೂರಾಳ ಫಲನು ನಮ್ಮ ಪಡೆ ನೋಡಿ ಹೆಚ್ಚ ದಿನಕ್ಕೂ ಒಂಜಿ 5 ನಿಮಿಷ ಅಂಡ ದೇವರಿಗೋಸ್ಕರ ನಮ್ಮ ಸಮಯ ಮೀಸಲಾದ ದಿಯೋಳು ಅಂಚ ಮೀಸಲಾದದಿಂದ ಈ ಪೂಜೆಗೆ ನಮ್ಮ ಒಂದು ಸಾರ್ಥಕತೆ ಕೊಡಲೆಕ್ಕ ಆಗುತ್ತೆ ಪೂಜೆ ಮಾಡ್ತಾನೆ ಒಂದು ಫಲ ಸಿಕ್ಕಲೆಕ್ಕ ಆಗುತ್ತೆ ನನ್ನ ಪೂಜೆ ಮಾಡ್ತಾನೆ ಅಲ್ಪ ನಮ್ಮ ಕಥೆಯಲ್ಲಿ ಕೇಳ್ಬ ಮನಸ್ಸು ಮಲ್ಪ ನಮ್ಮ ಬಾಧ್ಯ ಹಾಕೊಂಡು ಆ ವಾವರದಲ್ಲಿ ನಾಂಡ ದಿನಕ್ಕೂ ಒಂಟೆ ಪುರ್ತಾಂಡ್ಲ ದೇವರಿಗೋಸ್ಕರ ನಮ್ಮ ಮೀಸಲಾದ ದಿಯೋಳು ದೇವರ ಮತ್ತು ಸಮಯ ನಮ್ಗೆ ದೇವರು ಕೊಡ್ತೇವೆ 24 ಗಂಟೆ ದೇವರು ನಮ್ಮ ಜೀವನಡು ಕೊಡ್ತೇವೆ 24 ಗಂಟೆ ಜೀವನಡು ಭಗವಂತಗೆ ಎಷ್ಟು ಸಮಯ ಕೊಡ್ಪ ಅಂತ ಮುಖ್ಯ ಆಡಿಕೊಂಡು ಆ ಮುಖ್ಯವಾದ ನಮ್ಮ ಮಲ್ಪುಣ್ಣೆ ಇದ್ಯಾ ದೇವರ ನಾಮಸ್ಮರಣೆ ನನಗೆ ಗುರುತೋತೆ ಇದ್ದಿ ದಾಸರೋಗಿ ಕಡೆಗೆ ಸ್ಪಷ್ಟ ನಮ್ಮ ಜೀವನದ ಚಿತ್ರಣ ಕೊಡ್ತೇವೆ ಏಕೋ ವರ್ಷದ ಪಿರವೆ ಕೆಲವು ವರ್ಷದ ಪಿರವೇ ಮನುಷ್ಯರ ಜೀವನ ಹೆಚ್ಚ ಅಂತ ತ್ಯಾಗರು ತರಿಪಾದು ಕೊಡ್ತೇವೆ ಹಗಲು ನಿನ್ನ ನೆನೆಯಲಿಲ್ಲ ಕೆಲಸದ ಬರದಿಂದ ದೇವರೇ ಬಲ್ಪುಡು ನನ್ನ ನೆನಪೆರ್ನೆ ಹಾಕಿದ್ದಾಯಿ ಎಂದು ಬಲ್ಪುರ್ದು ಬಯ್ಯ ಮುಟ್ಟಲ ಬೇಲೆ ಮಲ್ಪೊಡಾದೇ ಬರ್ಕೊಂಡು ಅಂಚಾದೆ ಬಲ್ಪುರ್ದು ಬಯ್ಯ ಮುಟ್ಟಲ ನನ್ನ ನೆನಪು ನಂಚಿನ ಪುರ್ತು ಎಂಟು ಸಿಕ್ಕಿ ಸಮಯ ಎಂಟು ಸಿಕ್ಕಿ ರಾತ್ರಿ ಇರುಳು ನಿನ್ನ ನೆನೆಯಲಿಲ್ಲ ಕೆಲಸದ ಬರದ ನಿತ್ಯೆಯ ಬರದಿಲ್ಲ ರಾತ್ರಿ ಆಗ ನಿನ್ನ ನೆನಪುಗಾಗಿ ಯೋಚನೆ ಮಾಡ್ತಂಡ ದೇವರೇ ಬುಲ್ಪುಡ್ದು ಬಯ್ಯ ಮುಟ್ಟದೆಂದು ರಾತ್ರಿ ಆಗ ಕಣ್ಣುಡು ನಿದ್ದೆ ಜೋರು ತೂಕೊಂಡುಂಡು ಅಂಚಾದ ರಾತ್ರಿಲ್ಲ ನಿನ್ನ ನೆನಪು ನಂಚಿನ ವ್ಯವಸ್ಥೆಯನ್ನು ದೇವರೇ ನಿದ್ರೆ ಬೇಗ ಬರ್ತು ಬಿಡ್ಕೊಂಡು ಅಂಚಾದ ರಾತ್ರಿಲ್ಲ ನಿನ್ನ ನೆನಪಿಸಿ ಈ ರಡ್ಡು ರೀತಿಯ ಬಾಧೆಗೆ ಆಗ ಒಳಗಾವಂದು ಎಂದು ದಾಸರಿ ಕೆಲವು ಸಮಯ ಬೇಕು ಕೊಡ್ತೇವೆ ಅಂಡ ಇತ್ತನಕ ವ್ಯವಸ್ಥೆ ಇದ್ದಿ ನಂಗೆ ಮಾತಾ ವಿಚಾರಗಳು ಒಂದು ಸಮಯ ಆಗುಂಡು ನಮ್ಮ ಕೆಲಸಕ್ಕೆ ಹೋಗುನಲ್ಲ ಒಂದು ಸಮಯನೇ ಶಾಲೆಗೆ ಹೋಗುನಲ್ಲ ಒಂದು ಸಮಯನೇ ನಂಗೆ ಒಂಜಿ ಕನಿಷ್ಠ ಪಕ್ಷ ದಿನೊಟ್ಟು ಒಂಜಿ 6-7 ಗಂಟೆ ಅಂಡಲ ಫ್ರೀ ತಿಕ್ಕೊಂಡು ಆತು ಫ್ರೀ ತಿಕ್ಕನ ಸಮಯ ಹಿಡಿದೇ ದೇವರನ್ನ ಸೇವೆ ಮಲ್ಪುವ ಮಾತೆಲ್ಲ ಸಾಧಾರಣ ಮಾತು 6 ಗಂಟೆ ತುಲೈ ಇಲ್ಲಡೆಗೆ ಬತ್ತು ಸೇರಿಸುವ ಆ 6 ಗಂಟೆಯದ್ದು ಎಪ್ಪುನ 10 ಗಂಟೆ ಮುಟ್ಟ ನಮಗೆ ದೇವರನ್ನ ಸೇವೆ ಮಲ್ಪುವ ದೇವರನ್ನ ನಾಮಸ್ಮರಣೆ ಮಲ್ಪುನಂಚಿನ ವ್ಯವಸ್ಥೆ ನಮ್ಮ ಅವಕಾಶ ಇತ್ತುಂಡಲ್ಲ ನಮಗೆ ಎಲ್ಲ ಮಲ್ಪುಣ್ಣೆ ಇದೆಯಾ ದೇವರನ್ನ ನಾಮಸ್ಮರಣೆ ಮಲ್ಪುಡು ಮಲ್ಪಣ ಮನಸ್ಸು ನಂಗೆ ಬರ್ಪುಣ್ಣೆ ಇದ್ದಿ ಟಿವಿದಲ್ಲಿ ಹಿಡ್ಕೊಂಡುಂಡ 10 ಗಂಟೆ ಮುಟ್ಟಲು ನಂಗೆ ಲಕ್ಕೊಡುದು ತೋಜುಣ್ಣೆ ಇದ್ದಿ ನಮ್ಮ ಒಣಸಲು ಅಲ್ಪನೇ ಬರ್ತದೆ ಮಲ್ಪುಣೆ ಟಿವಿ ತೆಗೆದ್ರೆ ನಂಗೆ ಒಣಸ ಆಗುದು ದೇವರನ್ನ ನಾಮಸ್ಮರಣೆಗೆ ಬಿಡ್ತೋತೇವೆ ಬಂತು ದೇವರ ಕೆಟ್ಟೇನೆ ಮಲ್ಪುಜೇವೆ ನಮ್ಮ ಸುಮಾರು ರೀತಿಯ ತಪ್ಪು ಒಂದು ದೇವರನ್ನು ದೂರಬಾರದು ಪ್ರಯೋಜನ ಇದ್ದಿ ನಮ್ಮ ವಿಶೇಷವಾದಂತಿನ ಅನುಸಂಧಾನ ಪಡ್ಕೊಂಡು ಬದಲಾಂಡ ದೇವರ ನಮ್ಮನ್ನು ಕೈ ಪತ್ತು ಬೇರೆ ಅಂಚಾದು ದೇವರಿಗೆ ನಮ್ಮ ಮಲ್ಪನ ಸೇವೆಗೆ ಅವಶ್ಯಕತೆ ಹೋಗ್ಲ ಇದ್ದೀಗೆ ನಮ್ಮ ಕೊಟ್ಟ ದೇವರಿಗೆ ಸೇವೆ ಮಾಡ್ತಿದ್ದವರ ದೇವರಿಗೆ ದಾಲ ಲಾಭ ಯಾರು ದೇವರಿಗೆ ಕೊಡ್ಮೇದವರ ದೇವರಿಗೆ ಉಂಡು ಪಡ್ಕೊಂಡ ಭ್ರಮೆ ನಂಬಿಕೆ ಬಲವರ ಬನ್ನಿ ಇಡೀ ಜಗತ್ತಿಯನ್ನು ದೇವರಲ್ಲಿ ನಮ್ಮ ಅರ್ಥ ಎತ್ತೆ ದೇವರ ಏತು ವ್ಯವಸ್ಥೆ ಉಂಟು ಒಂದು ವಿಚಾರ ಮಾಡ್ಕೊಂಡ ನಮ್ಮ ಮಾತೆಲ್ಲ ಮನುಷ್ಯರನ್ನ ಅಳೆಪಣ ವೈದ್ಯರಿಗೆ ದುಡ್ಡು ಬದುಕಡಿ ಬಂಗಾರ ಅಡಿಯೇದು ಬದುಕುಂಡು ಅಡಿಯೇದು ಆಸ್ತಿ ಉಂಟು ಅದು ಚಂಡ ಆಯ ಪಣ್ಣಕ್ಕೆ ಕೆಂಟ ಚಂಡ ಆಯ ಮಟ್ಟಿಗೆ ಹೋಯಿ ಇದು ನಡ ಆಯ ಮೂಸು ನೈತಿ ಆಂಡ ದೇವರ ಏತು ವ್ಯವಸ್ಥೆ ಉಂಟು ಒಂದು ವಿಚಾರ ದೇವರಡಿತ್ನಾದ ಆಸ್ತಿ ದೇವರಡಿತ್ನಾದ ಸಂಪತ್ತಿ ಎರಡಲಿಕ್ಕೆ ಎಂಚ ಉಂಟು ದೇವರಡ ದೊರೆಯತನದಲ್ಲಿ ನೋಡೆ ಸಿರಿದೇವಿ ರಮಣ
ಭೂದೇವಿ ರಮಣ ದೇವರ ಆಸ್ತಿಯೇ ತುಂಡು ನಮ್ಮ ವಿಚಾರ ಕಂಡ ಇಡೀ ಭೂಮಿದ ಒಡೆಯೇರಿಕೆಯನ್ನು ನಾರಾಯಣ ದೇವನೇ. ನಿಮ್ಗೆ ಗೊತ್ತುಂಟು ಕಥೆ, ಭೂವರಾಹ ರೂಪಿ ಪರಮಾತ್ಮೆ ವರಾಹ ಅವತಾರವನ್ನು ಭಗವಂತೆ ಪಾಡ್ದು ಭೂಮಿನ ರಕ್ಷಣೆ ಮಾಡ್ತದೆ. ಆ ಭೂಮಿ ವರಾಹದ ಚಿತ್ರವನ್ನು ನಮ್ಮ ತೂಯಣ್ಣ ಭೂವರಾಹದ ಚಿತ್ರವನ್ನು ತೂಯಣ್ಣ ದೇವರನ್ನ ದಾಡಿದ ನಿತ್ತು ಭೂಮಿದ ಆಕೃತಿನ ತೋಜಬಾರ್ತೀರ ಪಂಡ ಭೂಮಿದ ಮಿತ್ತು ಭಗವಂತನ ಮಿತ್ತು ಭೂಮಿ ಉಂಡು ಭಗವಂತೆ ಆ ಭೂಮಿని ಬೆಸ್ತು ಬರ್ತದೆ. ಇಡೀ ಭೂಮಿದ ಒಡೆಯೇರಿಕೆ ಅಂತ ಭಗವಂತನೇ ಹೊರತು ಮಾತು ದೊರೆಯತನದಲ್ಲಿ ನೋಡೆ ಭೂದೇವಿ ರಮಣ ಭಗವಂತನ ಏತು ಆಸ್ತಿ ಉಂಟು ಕೇಳ ಇಡೀ ಭೂಮಿಯನ್ನು ನಾವು ಕೇಂಡ ಭಗವಂತನವೇ ಐಕಾದೆ. ನಮಗೆ ನಮ್ಮ ಹಿಂದೂ ಸಂಸ್ಕೃತದ ಮೇರು ವೈಶಿಷ್ಟ್ಯ ಇಂಚ ಅಂದು ತೆರಿಪಾದ ಕೊಡ್ಪೇರಿ ಜ್ಞಾನಿಗಳು ತುಂಬ ನಂಗೆ ಪಾರ್ತಾರೆ. ಇಂಚ ನಮ್ಮ ದಿನಚರಿ ಇಂಚ ಆರಂಭ ಮಲ್ಪೊಡು ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಂ ಬುಲ್ಪುದ ದಿನಚರಿ ನಮ್ಮ ಇಂಚ ಆರಂಭ ಆಗೋಡು ಅಪ್ಪೆ ವಿಷ್ಣು ಪತ್ನಿ ಯಾನ ದೀಪುನಂಚಿನ ಪಾದದ ಬಜ್ಜೆಗೆ ಸಮೇತ ಕ್ಷಣ ಕೊಡ್ತೇವೆ ನಾನು.
न्यायेन मार्गेण महिमैषः वो ब्राह्मणेभ्यः शुभमत्प्रीत्यं लोकाः समस्ताः सुखिनो भवन्तु काले वज्रमध्यन्यापृथ्वीशोऽयं शोभरहितः सज्जनाः सन्तु निर्भयाः ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಕಲಿಯುಗದಲ್ಲಿ ಕಿಂಚಿತ ಹೊತ್ತಿನಲ್ಲಿ ತುಂಬಾ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಪೂಜೆ ಸತ್ಯನಾರಾಯಣ ದೇವರ ಪೂಜೆ. ಈ ದೇವರ ಪೂಜೆಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿರುವಂತಾದ್ರೆ ದುಃಖ ಶೋಕಾದಿ ಶಮನ, ನಮಗೆ ಪ್ರಾಪ್ತಿಯಾದಂತಹ ದುಃಖಗಳು ಶೋಕಗಳು ಕಷ್ಟಗಳಿಗೂ ಕೂಡ ಅದೆಲ್ಲ ಶಮನಾಗಿ ಹೋಗ್ತದೆ. ಧನಧಾನ್ಯ ಪ್ರವರ್ಧನ, ಜೀವನಕ್ಕೆ ಎಷ್ಟು ಅವಶ್ಯಕತೆ ಉಂಟೋ ಅಷ್ಟು ಧನ ಸಂಪತ್ತು ಧಾನ್ಯ ಸಂಪತ್ತುಗಳೆಲ್ಲ ವೃದ್ಧಿಯಾಗ್ತದೆ. ಸೌಭಾಗ್ಯಂ, ಸೌಭಾಗ್ಯ ಅಂತ ಹೇಳಿದ್ರೆ ತುಂಬಾ ಸಂಪತ್ತುಗಳು ಇರುವುದು ಸೌಭಾಗ್ಯ ಅಲ್ಲ. ದೇವರು ಕೊಡುವ ಸೌಭಾಗ್ಯ ಹೇಗೆ ಅಂತ ಹೇಳಿದ್ರೆ ಯಾವುದೆಲ್ಲ ನಾವು ನ್ಯಾಯದಿಂದ ಸಂಪಾದನೆ ಮಾಡಿದ ಸಂಪತ್ತು ಉಂಟೋ ಅದನ್ನ ಕಡೆಯ ತನಕನೂ ಕೂಡ ತೃಪ್ತಿಯಿಂದ ನೆಮ್ಮದಿಯಿಂದ ಅನುಭವಿಸುತ್ತಾ 4 ಜನ ಸಜ್ಜನರಿಗೆ ಕೊಡುವಂತಹ ದಾನ ಕೊಡುವಂತಹ ಮನಸ್ಸು ಯಾರಲ್ಲುಂಟೋ ಅಥವಾ ಕೊಡಬೇಕು ಅನ್ನುವಂತಹ ವಿಚಾರ ಯಾರಲ್ಲುಂಟೋ ಅದು ಸೌಭಾಗ್ಯ ಅಂತ. ಅಂತ ಸೌಭಾಗ್ಯವನ್ನ ಭಗವಂತ ಧರ್ಮಾನುಗ್ರಹ ಮಾಡ್ತಾನೆ. ಸಂತತಿಕರ ಉಳಿದ ರೀತಿಯ ಸಂತತಿಗಳೆಲ್ಲ ಪ್ರಾಪ್ತಿಯಾಗ್ತದೆ. ಸರ್ವತ್ರ ವಿಜಯಪ್ರದಂ, ಈ ದೇವರ ಪೂಜೆಯನ್ನು ಮಾಡಿದೆವು ಅಂತಾದ್ರೆ ಎಲ್ಲ ಕಾರ್ಯಗಳಲ್ಲೂ ಕೂಡ ವಿಜಯ ಸಿಗ್ತದೆ ಅಂತ ತಿಳಿದರೆ ಇಷ್ಟೆಲ್ಲ ಪುಣ್ಯ ಸಂಪಾದನೆ ಇಷ್ಟೆಲ್ಲ ಸತ್ಫಲಗಳು ದೇವರ ಪೂಜೆಯಿಂದ ನಮಗೆ ಪ್ರಾಪ್ತಿಯಾಗ್ತದೆ. ಆದರೆ ದೇವರಲ್ಲಿ ನಾವು ಏನು ಕೇಳಬೇಕು ಅಂತ ಹೇಳಿದ್ರೆ ಪಾಪಾಂಧಕಾರಂ ತ್ವರಿತಂ ನಿವಾರಯ ಪ್ರಜ್ಞಾನ ದೀಪಂ ಮನಸಿ ಪ್ರದೀಪಯ. ನಮ್ಮ ಎಲ್ಲ ಜೀವನದ ಕಷ್ಟಗಳಿಗೆ ಕಾರಣ ಏನು ಕೇಳಿದ್ರೆ ನಾವು ಮಾಡಿದ ಪಾಪ. ಆ ಪಾಪಗಳನ್ನ ಅದೇ ರೀತಿಯಾಗಿ ಪಾಪದಿಂದ ಬಂದಂತಹ ಯಾವುದೆಲ್ಲ ಸಮಸ್ಯೆ ಅನ್ನುವಂತಹ ಕತ್ತಲೆ ಉಂಟು ಅದನ್ನು ಎರಡನ್ನೂ ಕೂಡ ಭಗವಂತ ನೀನೇ ತ್ವರಿತಂ ನಿವಾರಯ, ನೀನೇ ಅದನ್ನು ಶೀಘ್ರವಾಗಿ ನಿವಾರಿಸು. ಅದೇ ರೀತಿಯಾಗಿ ಪ್ರಜ್ಞಾನ ದೀಪಂ ಮನಸಿ ಪ್ರದೀಪಯ, ನನ್ನ ಜೀವನ ಚಂದದಲ್ಲಿ ನಡೀಬೇಕು ಅಂತಿದ್ರೆ ನಿನ್ನ ಜ್ಞಾನದ ದೀಪವನ್ನು ನೀನೇ ನನ್ನ ಮನಸ್ಸಿನಲ್ಲಿ ಬೆಳಗಿಸಿ ಆ ಮೂಲಕವಾಗಿ ನನ್ನನ್ನು ಒಳ್ಳೆ ದಾರಿಯಲ್ಲಿ ನಡೆಸು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಈ ರೀತಿಯ ಪ್ರಾರ್ಥನೆಯೊಂದಿಗೆ ಭಗವಂತನನ್ನ ಪೂಜೆ ಮಾಡಿದೆವು ಅಂತಾದ್ರೆ ನಮಗೆ ಬೇಕಾದಂತಹ ಎಲ್ಲ ಸತ್ಫಲಗಳನ್ನು ಭಗವಂತ ಪರಮಾನುಗ್ರಹ ಮಾಡ್ತಾನೆ ಅಂತ ಜ್ಞಾನಿಗಳೆಲ್ಲ ವಿಚಾರವನ್ನು ಕೊಡ್ತಾರೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಭಕ್ತವೃಂದ ಸೇರಿಕೊಂಡು ಭಗವಂತನ ಸೇವೆಯನ್ನು ಯಥಾಶಕ್ತಿಯಾಗಿ ಆರಾಧನೆ ಮಾಡಿದ್ದೇವೆ. ಮಾಡಿದಂತಹ ಸೇವೆಯ ಪೂರ್ಣ ಪುಣ್ಯ ಫಲ ನಮ್ಮೆಲ್ಲ ಭಕ್ತವೃಂದಕ್ಕೂ ಭಗವಂತ ಪರಮಾನುಗ್ರಹ ಮಾಡುವ ಮೂಲಕ ಮುಂದೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ಅವಿಚ್ಛಿನ್ನವಾಗಿ ಭಗವಂತನ ಸೇವೆ ಮಾಡುವಂತಹ ಅವಕಾಶ, ಅದಕ್ಕೆ ಬೇಕಾದಂತಹ ಸರ್ವ ರೀತಿಯಾದಂತಹ ಸಂಪತ್ತನ್ನ ದೇವರ ಸೇವೆ ಮಾಡಬೇಕು ಅನ್ನೋ ಮನಸ್ಸು ಎಲ್ಲರಿಗೂ ದೇವರು ಪ್ರಾಪ್ತಿ ಮಾಡುವ ಮೂಲಕ ಕಣ್ಣನ್ನು ಯಾವ ರೀತಿ ರೆಪ್ಪೆಗಾಯ್ತಾ ಬರ್ತದೋ ಆ ಪ್ರಕಾರದಲ್ಲಿ ಭಗವಂತನ ಅನುಗ್ರಹದ ಶ್ರೀರಕ್ಷೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಿಕೊಂಡು ದೇವರೇ ನಮ್ಮನ್ನು ಸರಿದಾರಿಯಲ್ಲಿ ಕೈ ಹಿಡಿದು ನಡೆಸಬೇಕು ಅಂತ ಪೂಜಾವಸಾನ ಕಾಲದಲ್ಲಿ ಎಲ್ಲರೂ ಇಟ್ಟುಕೊಂಡು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಎರಡೂ ಕೈ ಜೋಡಿಸಿ ಮಾಡುವಂತ ಪ್ರಾರ್ಥನೆ. ಎಲ್ಲರೂ ಹೇಳಿ ಸ್ವಸ್ತಿ ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ. ಅಕ್ಷತೆ ಬಿಸಾಡೋದು ಬೇಡ, ಆ ತಟ್ಟೆ ಹಿಡ್ಕೊಂಡು ಬರ್ತಾರೆ, ಅದಕ್ಕೆ ಎಲ್ಲರೂ ಹಾಕಿ ಲಕ್ಷ್ಮೀ ದೇವಸ್ಥಾನ ಸ್ವಾಮಿ ಮಹಾಪ್ರಾರ್ಥನಾ ದ್ರವ್ಯಂ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ದೇವರ ತೀರ್ಥ ಪ್ರಸಾದವನ್ನು ಮಾಡಬೇಕಾದ ಈ ಕ್ಷೇತ್ರದಲ್ಲಿ ತೀರ್ಥ ಪ್ರಸಾದ ಜೊತೆ ಈ ಕ್ಷೇತ್ರದ ದಯವಿಟ್ಟು ಭಗವಂತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಡುತ್ತೇನೆ. ದಯವಿಟ್ಟು ಯಾರು ಕೂಡ ಸಂಪಾದಿಗಳನ್ನು ಪಾದರಕ್ಷೆಗಳನ್ನು ಹಾಕಿಕೊಳ್ಳುವುದಾಗಿ ವಿನಂತಿ. ದಯವಿಟ್ಟು ಭಗವಂತರಲ್ಲಿ ವಿನಮ್ರ ವಿನಂತಿ. ಅವುಗಳು ಪಾದರಕ್ಷೆಯನ್ನು
ನಮಃ ಆಗ್ನೇಯ ದೇವಾನಂದ सत्यं दर्शनचेन वर्षंचे अनंतस्य भूतेषु गुहायां सर्वकातमिष्टपति विद्यार्थे अन्नपूर्णेश्वर महानि विद्यार्थे नालिकेर कंद कदली पदा काश्मीरी जूता दाक्ष दाड़ीमा पदा काश्मीरी जूता दाड़ीमा पदा आयस आयस विद्यार्थी नाले पश्यामि विद्यार्थी नाले कंड कदलीव हस्त प्रेक्षयामि हस्त प्रेक्षयामि ಕ್ಷೇತ್ರ ವೃದ್ಧಿಯ ಒಳಗಂಡ ನಿತ್ಯ ಅನ್ನದಾನ ಮಧ್ಯಾಹ್ನ ವಿಕ್ರಮ ಬರಗಾಲ ಬಗ್ಗೆ ಶಾಸ್ತ್ರ ಬಗ್ಗೆ ವಚನ ಹಾಗೆ ಎದುರು ದೇವತಾ ಅನುಗ್ರಹ ಮೂಲಕ ದೇವತಾ ಪ್ರೇರಣೆ ಒಂದಿಗೆ ಅನ್ನದಾನ ಮತ್ತು ಯೋಗ ಭಾಗ್ಯ ಕೊಡ್ತೇನೆ ಅದಕ್ಕೆ ಬಟ್ಟು ಮಕ್ಕಳು ಅನ್ಯರಿಗೆ ದಕ್ಷಿಣ ಕೊಡಲ್ಲ ಯಾರನ್ನು ಮಾಡಬಹುದು ಹಂಗೆ ನಲವತ್ತು ಬರಲಿಂದ ಮಾಡ್ತಾರೆ ಮನೋಭಾವ ನಮ್ಮ ಕಾಮಿತ ಮನೋಭಾವ ಮತ್ತೆ ಇಷ್ಟಾರ್ಥ ಮನೋಭಾವ ನಿಜನ ಗಂಡ ಗದ್ದೆ ಕೈಯಲ್ಲಿ ಪಾಯಸ ಜಾಸ್ತಿ ಮಾಡಿ ಬಿಡಲಿ ಅನ್ಯರೇ ಬಳಸಿದಾಗ ಭಾಸ್ಕರನ್ ಯಾರು ಮಾಡಿದ್ರೆ ಕೈ ಇಂಚಪ್ಪು ಇಂಚತ್ತಿನ ಕೈ ಬಟನ್ನ ಕೈ ಇಂಚ ಹಾಕೊಂಡು ಭಾಸ್ಕರನ ಕೈ ಇಂಚ ಯಾರು ಅವು ಸಂತೃಪ್ತಿಗೆ ಅದೇನಿದ್ರು ಇಂಚತ್ರ ಸತ್ಕಾರಗಳು ಸಂತೃಪ್ತಿದಾಯಕವಾದ ಭಕ್ತಿಯರು ತಗೊಂಡ ಮಾತ್ರ ಕ್ಷೇತ್ರ ಬೆಳಗುಂಡ ಆ ಉದ್ದೇಶಿತವಾದ ಇದೇ ಪತ್ತಪ್ಪಿ ಒಗ್ಗಟ್ಟು ಮಾತ್ರ ಐಕ್ಯತೆ ದೇವನ ಸತ್ಯನಾರಾಯಣ ದೇವನ ಮತ್ತು ಶಾಸ್ತ್ರದ ಮಣ್ಣಿನ ವಚನ ನಾಲ್ಕು ನೋಡ್ಕೊಬಾರ್ದು ಅನ್ನದ ಸತ್ಕಾರ್ಯ ಸತ್ಕಾರ್ಯಗಳು ಲೋಕದ ದುರ್ಭಿಕ್ಷ ಮಾತ್ರ ದೂರ ಬರ್ತು ಲೋಕಕ್ಕೆ ದುರ್ಭಿಕ್ಷ ಬೈದರು ಆ ದುರ್ಭಿಕ್ಷ ಮಾತ್ರ ದೂರ ಹೋದ ಸುಭಿಕ್ಷ ಪ್ರಾಪ್ತಿ ಆಗಬೇಕು ನಿತ್ಯ ತೆಲಿಕೆ ನಲಿಕೆಯ ಸಂಸಾರದ ದೇವರನ್ನ ಖುಷಿತ ವಾತಾವರಣ ಉಂಟು ಏನ ಮನೆಯಲ್ಲ ಮಾಸ ದೇವರ ನಕ್ಕುಡಿ ಅವನಿಗೆ ಆಯ್ನಾದ ಬೇಗ ದಕ್ಕದಿ ನೀನು ಸಮೇತ ಆಯ್ನಾದ ಬೇಗ ದಕ್ಕದಿ ತೆಲಿಕೆದ ಮೂಲಿನ ಸಂಸಾರದೊಟ್ಟಿಗೆ ಸಮಾಜದ ತೋಚಿಪೋಣ ಯೋಗ ಭಾಗ್ಯ ಇತ್ತಿನೇನೆ ಪಡೆದಿರುವ ಯೋಗ ಭಾಗ್ಯ ಇದೊಟ್ಟಿಗೆ ಪುರುಜಿ ನಕ್ಕುಡಿ ಇತ್ತಿನೇನೆ ಪಡೆದಿರುವ ಯೋಗ ಭಾಗ್ಯ ವೈಕಲ ಪರತೆ ಜಲಕ ಅನ್ನಪೂರ್ಣೇಶ್ವರಿ ಜಾಗಡ ಅಕ್ಷಯ ಅದು ಬತ್ತಿನ ಭಕ್ತವೃಂದದ ಮಾತ ಅಭಿಷ್ಟನ ಈಡೇರಿಸಲು ಮತ್ತಿನ ಸಾಕ ಮಕ್ಕಳು ತೊಂದರೆ ಜಂಡೆ ಅವ್ರು ನಳಪಾಕವನ್ನು ಮಾಡ್ಕೊಂಡು ಯೋಗ ಭಾಗ್ಯ ಹುರಿದು ಕ್ಷೇತ್ರ ಪ್ರತಿ ಮಕ್ಕಳು ನಾನು ತುಂಬ ಕಡೆ ನಡೆದು ಅತಿಶಕ್ತಿ ನಿನ್ನ ಸೇವನೆ ಮಾಡಿ ಯೋಗ ಭಾಗ್ಯ ಮಾಡಿದ್ರು ಅನ್ನಪೂರ್ಣೇಶ್ವರ ಭಕ್ತಿಗಳು ಅನ್ನಪೂರ್ಣೆ ಸೀತಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾ ದೇಹಿ ಚ ಪಾರ್ವತಿ ಸಮಯಮ ವಿಲೇಪನ ಮಲ್ಲಿಕಾ ಶ್ರೀ ಕಸ್ತೂರಿಗಂ ಸಮದ ಹರದೇಕ್ಷಣ ಸತರ ಜಾಪ ಭಾಷಾಂ ಶೇಷ ಮೋಹಿನಿ ಅಲ್ಲಮರಾಂಶಾಂಗಂ ಅರಿಷ್ಟಾದಿ ಪ್ರಣಚತು ದುರಿತವಿಗಾರ್ಯ ಶಾಂತಿರತ್ತು ಶೋಚಸ್ತು ಗ್ರಹಪೂರ್ವನ್ಮಗಳು ಅಪಾರಿಷ್ಟ ಶಾಂತಿರತ್ತು ಸಮಸ್ತ ವಿಜ್ಞಾನಿತು ಅನ್ನಪೂರ್ಣೇಶ್ವರ ಗೋವಿಂದ ಹರಿ ಗೋವಿಂದ ಹರಿ ಪೂಜೆ ಪ್ರದೇಶ ಮಾಡ್ತಾರೆ
ಗೋವಿಂದ ಗೋವಿಂದ